ನಮಸ್ಕಾರ. ಮ್ಯಾಂಗ್ಳೂರ್ ಮಿರರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿವೇದಿತಾ. ಜೀವನದಲ್ಲಿ ಎಲ್ಲರಿಗೂ ಒಮ್ಮೆಯಾದರೂ ಹೀರೋ ಆಗಬೇಕೆನ್ನುವ ಆಸೆ ಇರುವುದು ಸಾಮಾನ್ಯ. ಆದರೆ ಇಲ್ಲೊಬ್ಬರಿಗೆ ಜೀವನದಲ್ಲಿ ವಿಲನ್ ಆಗಬೇಕೆಂಬುದೇ ಜೀವನದ ಗುರಿ. ಈ ವಿಚಾರ ಕೇಳಿ ನಿಮಗೆ ಕೊಂಚ ಗೊಂದಲವಾಗಿರಬಹುದು. ಹೌದು, ಇವತ್ತು ನಮ್ಮೊಡನಿದ್ದಾರೆ ಜೀವನದಲ್ಲಿ ವಿಲನ್ ಆಗಬೇಕೆಂದು ಕನಸು ಕಂಡಿರುವ ಅತಿಥಿಯೊಬ್ಬರು. ಅವರನ್ನು ನಾನು ನಿಮಗೆ ಪರಿಚಯಿಸುತ್ತಿದ್ದೇನೆ. ಯಕ್ಷಗಾನ, ಭರತನಾಟ್ಯ ಹೀಗೆ ಹಿಂದೂ ಸಂಸ್ಕೃತಿಯ ಕಲೆಗಳನ್ನು ಕಲಿಯುತ್ತೇನೆ ಎಂದು ಕನಸಿನಲ್ಲಿಯೂ ಭಾವಿಸಿದ ಮುಸ್ಲಿಂ ಸಮುದಾಯದ ಹೆಣ್ಣು ಮಗಳಿಗೆ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ನಿವಾಸಿಯಾಗಿರುವ ಹರ್ಷಿಯಾ ತನು ವಿಟ್ಲ. ಬನ್ನಿ ಅವರನ್ನೇ ಮಾತನಾಡಿಸೋಣ. ಏನವರ ಕನಸು ಎಂದು ಅವರ ಮಾತಲ್ಲೇ ಕೇಳೋಣ. ನಮಸ್ತೆ ಹರ್ಷಿಯಾ. ನಮಸ್ತೆ. ಹೇಗಿದ್ದೀರಾ? ಆರಾಮ. ನಿಮ್ಮ ಬಗ್ಗೆ ಪರಿಚಯ ಹೇಳ್ತೀರಾ ವೀಕ್ಷಕರಿಗೆ? ನಾನು ಆರ್ಷಿಯಾ ಅಂತ. ಆರ್ಷಿಯಾ ನಂದು ವಿಟ್ಲದಲ್ಲಿ ಒಕ್ಕೆತೂರು ಮಾಡ ಅಂತ ನಂದು ಊರು, ಒಂದು ಸಣ್ಣ ಊರು. ನಾನು ಯಕ್ಷಗಾನ ಆರ್ಟಿಸ್ಟ್, ಅದರ ಜೊತೆ ಯುನೈಟೆಡ್ ಟೊಯೋಟಾ ಕಾರ್ ಶೋರೂಮ್ ಇಲ್ಲಿ ಟೀಮ್ ಲೀಡರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಹಿಂದೂ ಕಲೆ, ಸಂಸ್ಕೃತಿ, ಸಂಪ್ರದಾಯದಲ್ಲಿ ಭಾಗವಹಿಸುವುದು ಬಿಡಿ, ಅದನ್ನು ನೋಡುವ ಅವಕಾಶವೂ ನಿಮ್ಮ ಸಮುದಾಯದಲ್ಲಿ ಇರುವುದಿಲ್ಲ. ಅಂತಹ ಸಮುದಾಯದಿಂದ ನೀವು ಯಕ್ಷಗಾನದ ಗಂಡು ಕಲೆಗೆ ಹೇಗೆ ಬಂದ್ರಿ? ಫಸ್ಟ್ ನನಗೆ ಅದು ಯಕ್ಷಗಾನ ಹಿಂದೂ ಕಲೆ, ಅದು ಬೇರೆ ಕಲೆ ಅದು ಅಂತ ನಂಗೆ ಗೊತ್ತಿರಲಿಲ್ಲ. ಯಕ್ಷಗಾನ ಅಂದ್ರೆ ಒಂದು ಆರ್ಟ್, ನನ್ನ ಪ್ರಕಾರ ಒಂದು ಆರ್ಟ್, ಅದು ಹಿಂದೂಗಳದ್ದೇ ಅಂತ ನನಗೆ ಇದೆ. ನಾನು ಯಕ್ಷಗಾನ ವೇಷ ಹಾಕಿದ್ಮೇಲೆ ನಂಗೆ ಗೊತ್ತಾಗಿದ್ದು ಅದು ಹಿಂದೂಗಳು ಮಾತ್ರ ಮಾಡ್ಬೇಕಂದ್ರೆ, ಹಿಂದೂ ಸನಾತನ ಧರ್ಮದವರು ಹೇಳಿದ್ದಲ್ಲ. ಬಟ್ ನಾನು ಹುಟ್ಟಿ ಬೆಳೆದ ಧರ್ಮದಲ್ಲಿ ನೀನು ಯಾಕೆ ಆ ವೇಷ ಹಾಕ್ತೀಯಾ, ಅದು ಹಿಂದೂಗಳದ್ದಲ್ವಾ, ಆ ಥರ ನನಗೆ ಅಗೇನ್ಸ್ಟ್ ಮಾತಾಡ. ಆಗ್ಲೇ ನಂಗೆ ಗೊತ್ತಾಗಿದೆ ಯಕ್ಷಗಾನ ಒಂದು ಹಿಂದೂಗಳದ್ದೇ, ಅಂದ್ರೆ ರಾಮಾಯಣ ಮಹಾಭಾರತ ಸ್ಟೋರಿ ಇರುವ ಕಲೆ ಅಂತ. ಬಟ್ ನನ್ನ ಪ್ರಕಾರ ಯಕ್ಷಗಾನ ಒಂದು ಆರ್ಟ್, ದಕ್ಷಿಣ ಕನ್ನಡದ್ದು ಹೆಮ್ಮೆಯ ಆರ್ಟ್ ಹೇಳ್ಬೋದು. ಇದಕ್ಕೆ ಕಾಂಪಿಟೇಟರ್ ಯಾವುದು ಇಲ್ಲ. ಹಾಗಾಗಿ ಯಕ್ಷಗಾನ ನನ್ನ ಪ್ರಕಾರ ಆರ್ಟ್. ಮತ್ತೆ ಸನಾತನ ಧರ್ಮ ತುಂಬಾ ರೆಸ್ಪೆಕ್ಟ್ ಕೊಡ್ತೇನೆ ನಾನು. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇ ನಾನು ದೈವ ಭಕ್ತೆ. ಹಾಗಾಗಿ ನನ್ನ ಮನೆ ಒಂದು ಸಣ್ಣ ಹಳ್ಳಿಯಲ್ಲಿರುವ ಮನೆ. ನನ್ನ ಮನೆ ಪಕ್ಕದಲ್ಲಿರೋದು ದೈವಸ್ಥಾನ. ಅದು ನೋಡುವಾಗ ನನ್ಗೆ ಯಕ್ಷಗಾನ ಒಂದೇ ಅಂದ್ರೆ ನಂಗೆ ಗೊತ್ತಿಲ್ಲ ಅಲ್ವಾ. ನಾನು ಅದೇ ಅವರು ಗೆಜ್ಜೆ ಕಟ್ತಾರೆ, ಇಲ್ಲಿಯೂ ಗೆಜ್ಜೆ ಕಟ್ತಾರೆ, ಅಲ್ಲಿಯೂ ಆ ತರನ ಕಿರೀಟ ಎಲ್ಲ ಇಟ್ಟು ರೆಡಿ ಆಗ್ತಾರೆ. ನನ್ನ ಪ್ರಕಾರ ಇದೆ, ನಾನು ನಂಬುದು ದೈವವನ್ನು, ಅದೇ ಇದು ಆರ್ಟ್ ಅಂತ ಅನ್ಕೊಂಡಿದ್ದೆ. ಅದ್ರಲ್ಲೇ ನಮ್ಮ ಊರಲ್ಲಿ ಫಸ್ಟ್ ಟೈಮ್ ನೋಡಿದೆ ಮಹಿಷಾಸುರ, ಅಡಿಕ್ಟ್ ಆದೆ, ಸ್ಟಾರ್ಟ್ ಮಾಡಿದೆ. ನಂಗೆ ಗೊತ್ತಿರ್ಲಿಲ್ಲ ಅದು ಹಿಂದೂ ಧರ್ಮಕ್ಕೆ ಮೀಸಲಂತ. ಬಟ್ ಅಲ್ಲ, ನನ್ನ ಪ್ರಕಾರ ಅಲ್ಲ, ಅದೊಂದು ಆರ್ಟ್ ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಕಟ್ಟರ್ ಮುಸ್ಲಿಂ ಎಂಬ ವಿಚಾರ ಕೇಳಿ ಬರ್ತಾ ಇದೆ. ಒಂದು ಗುಂಪು ಇದನ್ನೇ ವಾಚ್ ಮಾಡ್ತಾ ಇದೆ. ಇಷ್ಟೆಲ್ಲ ಕಟ್ಟೆಚ್ಚರಗಳ ನಡುವೆ ನೀವು ಹೇಗೆ ಸಾಧನೆ ಮಾಡಿದ್ದೀರಾ? ಸಮುದಾಯದ ಮುಖಂಡರಿಂದ ಒತ್ತಡ ಬರಲಿಲ್ವಾ? ನಾವು ದೇಶಕ್ಕೆ ಆಗ್ಲಿ ಏನು ಹಾನಿ ಮಾಡ್ತಾ ಇಲ್ಲ. ನಾನೊಂದು ಆರ್ಟ್ ಅನ್ನು ಫಾಲೋ ಮಾಡ್ತಾ ಇದ್ದೇನೆ. ಯಾವುದೇ ಗಲಾಟೆ ಇದಕ್ಕೆಲ್ಲ ನನ್ಗೆ ಇಷ್ಟ. ನಾನು ಖಂಡಿತ ಹೆದರುದಿಲ್ಲ. ನಾನು ಚಿಕ್ಕ ವಯಸ್ಸಿಂದ ಮಾಡ್ತಾ ಬಂದಿದ್ದೇನೆ, ಇನ್ನೂ ಮಾಡ್ತಾ ಇರ್ತೇನೆ. ಇದಕ್ಕೆ ಅಗೇನ್ಸ್ಟ್ ಬಂದವರು ಮೂರ್ಖರೇ ಸರಿ ಅಷ್ಟೇ. ಸದ್ಯ ಯಕ್ಷಗಾನದಲ್ಲಿ ಯಾವ ಪಾತ್ರಗಳನ್ನು ಮಾಡಿದ್ದೀರಾ? ಎಲ್ಲಿ ಎಲ್ಲ ಪ್ರದರ್ಶನ ಕೊಟ್ಟಿದ್ದೀರಾ? ನಾನು ಎಲ್ಲ ಮಾಡಿದ್ದದು ಬಣ್ಣದ ವೇಷ. ಬಟ್ ಈ ಸರ್ತಿ ಏನೋ ನಾನು ನನ್ನ ಭಕ್ತಿ ನೋಡಿ ಆ ಉಳ್ಳಾಲ್ತಿ ಅಮ್ಮ, ಆ ದೇವರೇ ನಂಗೆ ಈ ಸರ್ತಿ ಮೊನ್ನೆ ವಿಜಯದಶಮಿಗೆ ನಾನು ದೇವಿ ಪಾತ್ರ ಮಾಡಿದ್ದೆ ಕದ್ರಿಯಲ್ಲಿ. ಫಸ್ಟ್ ಟೈಮ್ ಮಾಡಿದ್ದು. ನಂಗೆ ಅದು ನಾನು ಅದು ಕಲಿತಾ ಇರೋದಷ್ಟೇ ಅಲ್ವಾ. ನಂಗೆ ಯಕ್ಷಗಾನ ಸ್ಟೋರಿ ಸಹ ನಂಗೆ ಏನು ಗೊತ್ತಿಲ್ಲ. ಬಟ್ ನಾನು ಕಲ್ತು ಮಾಡ್ತಾ ಇರೋದು. ಹಾಗೆ ಫಸ್ಟ್ ಟೈಮ್ ನಾನು ಲಕ್ಕಿ ಹೇಳ್ಬೇಕು, ಅಂತ ದೇವಸ್ಥಾನದಲ್ಲೇ ನಂಗೆ ಅಂತ ಪಾತ್ರ ಕೊಟ್ರು. ಹಾಗೆ ನಾನು ಜಾಸ್ತಿ ಬಣ್ಣದ ವೇಷನ ಮಾಡಿ. ಮುಸ್ಲಿಂ ಸಮುದಾಯದಿಂದ ಬಂದ ನಿಮಗೆ ಯಕ್ಷಗಾನ ಕಲಿಸಲು ಬಂದವರಿಗೆ ಏನಾದರೂ ಆತಂಕವಿತ್ತೆ? ನಿಮ್ಮ ಯಕ್ಷ ಗುರುಗಳ ಬಗ್ಗೆ ಹೇಳಿ. ಅಂದ್ರೆ ತುಂಬಾ ಅಗೇನ್ಸ್ಟ್ ಪೇಪರ್ ಅಲ್ಲಿ ಎಲ್ಲ ಬರ್ದ ಬಹಳ ಹಾಕ್ತಾ ಇದ್ರು. ನಮ್ಮ ಹುಡುಗಿಯರು, ಬೇರೆ ಹುಡುಗಿಯರು ನನ್ನನ್ನು ನೋಡಿ ಅದೇ ಫಾಲೋ ಮಾಡ್ತಾರಲ್ವಾ, ನಮ್ಮ ಧರ್ಮದವರು ಅಂತ.
ಆದ್ರೆ ಅದ್ರಲ್ಲಿ 90% ಎಲ್ಲ ಸಪೋರ್ಟ್ ಇದ್ರು. ನನ್ಗೆ ಮುಸ್ಲಿಮ್ಸ್ 90% ಸಪೋರ್ಟ್ ಇವಾಗ್ಲೂ ಇದ್ದಾರೆ. ಆ 10% ಜನ ನನ್ಗೆ ನನ್ ಕೇರ್ ಮಾಡುದಿಲ್ಲ. ಅಂತವ್ರು ಸಮಾಜಕ್ಕೆ ಒಳ್ಳೆ ಮಾಡುವವರಲ್ಲ, ಹಾಗಾಗಿ ನಾನು ಅಂತವರನ್ನು ಕೇರ್ ಮಾಡಲ್ಲ. ಬಟ್ 90% ಸಪೋರ್ಟ್. ಈಗ ನಂದು ಈ ತರ ಮೀಡಿಯಾದಲ್ಲಿ ಇಲ್ಲ, ನಂದು ಯಕ್ಷಗಾನ ಯಾವ್ದಾದ್ರು ಒಂದು ಪಾತ್ರ ಹಾಕಿದ್ರೆ ಅದ್ರಲ್ಲಿ 90% ಮುಸ್ಲಿಮ್ಸೇ ಸಪೋರ್ಟ್ ಇದ್ದಾರೆ. ಹಾಗಾಗಿ ನನ್ನ ಧೈರ್ಯದಲ್ಲಿ ಅಂತವ್ರು ಬೇಕು, ಗೊತ್ತಾಯ್ತಾ, ಸಮಾಜದಲ್ಲಿ 10% ನಮ್ಗೆ ಅಗತ್ಯ ಇಲ್ಲ ಅಲ್ಲ. ಹಾಗೆ ನಾನು ಅದರ ಕಡೆ ಗಮನ ಕೊಡುದಿಲ್ಲ. ಆದ್ರೆ ಯಕ್ಷಗಾನ ಯಾವತ್ತೂ ಬಿಡುದಿಲ್ಲ. ಮುಸ್ಲಿಂ ಸಮುದಾಯದಿಂದ ಬಂದ ನಿಮಗೆ ಯಕ್ಷಗಾನವನ್ನು ಕಲಿಸಲು ಬಂದವರಲ್ಲಿ ಏನಾದರೂ ಆತಂಕವಿತ್ತ? ಯಕ್ಷಗಾನ ಗುರುಗಳು ಅವರಿಗೂ ಅಂದ್ರೆ ಬಂದಿರ್ಬೋದು, ಅವ್ರು ಹೇಳುದಿಲ್ಲ. ಬಟ್ ನಾನು ಫಸ್ಟ್ ಜಾಯಿನ್ ಆಗುವಾಗ ನಂಗೆ ಯಾರು ರೆಡಿ ಇರ್ಲಿಲ್ಲ ಹೇಳಿ, ಚಿಕ್ಕ ಇರುವಾಗ ಅಂದ್ರೆ ಹಿಂಜರಿತಾ ಇದ್ರು ಊರಲ್ಲಿ. ನನ್ಗೆ ಯಾರು ರೆಡಿ ಇರ್ಲಿಲ್ಲ ಹೇಳಿಕೊಡ್ಲಿಕ್ಕೆ ಯಕ್ಷಗಾನ. ಬಟ್ ಕದ್ರಿದು ರಮೇಶ್ ಭಟ್ ಸರ್ ಅಂತ, ಅವರು ನನಗೆ ಧೈರ್ಯದಲ್ಲಿ ನಾನು ಹೇಳಿಕೊಡ್ತೇನಂತ ನಂಗೆ ಹೇಳಿಕೊಟ್ಟು ದೊಡ್ಡ ರಂಗಸ್ಥಳಕ್ಕೆ ಪ್ರವೇಶ ಮಾಡಿಸಿ ಇವತ್ತು ಇಲ್ಲಿ ಅಂದ್ರೆ ಇಲ್ಲಿ ತಂದು ಕೂತ್ಕೊಳ್ಸಿದ್ದಾರೆ. ಇದೇ ಸಾಧನೆ. ಹಾಗಾಗಿ ಅವರು ಸರ್ ಪ್ರಕಾರ ನಾನಿದ್ದೇನೆ, ಹೆದರೋದು ಬೇಡ, ನಾವಿದ್ದೇವೆ, ನಾನಿದ್ದೇನಲ್ಲ ನಾವಿದ್ದೇವೆ, ಸಪೋರ್ಟ್ ಇದ್ದೇವೆ. ನಾನು ಕಲೆಯನ್ನು ಆರಾಧಿಸ್ತಾ ಇರೋದು. ಹಾಗಾಗಿ ಖಂಡಿತ ಜನರ ಮಾತಿಗೆ ಕಿವಿ ಕೊಡುವುದಿಲ್ಲ ಜೊತೆ ಇದ್ದಾರೆ. ಮತ್ತೆ ಕದ್ರಿ ಮಂಜುನಾಥ ದೇವರದ್ದು ಆಶೀರ್ವಾದ ಇದೆ ಅಂತ. ನಾನು 1ನೇ ಕ್ಲಾಸ್ ಅಲ್ಲಿರುವಾಗ ನನ್ಗೆ ಯಕ್ಷಗಾನ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಊರಲ್ಲಿ ಪ್ರತಿ ವರ್ಷ ಏಪ್ರಿಲ್ ಅಲ್ಲಿ ಒಂದು ದೈವ ನರ್ತಕರದ್ದು ಜಾತ್ರೆ ಅಂತ, ನಾವು ಜಾತ್ರೆ ಅಂತ ಹೇಳಿ ಜಾತ್ರೆ, ಜಾತ್ರೆ ದೈವ ಕೋಲ ಎಲ್ಲ ಇರ್ತದೆ. ನಾನು ಅಂದ್ರೆ ಅಲ್ಲಿ ಕೋಲ ಇರುವಾಗ ಮಾತ್ರ ಅಲ್ಲ, ಎನಿ ಟೈಮ್ ಎಕ್ಸಾಮ್ಗೆ ಏನಿದ್ರು ಓದುದು ಅಲ್ಲೇ ದೈವಸ್ಥಾನದಲ್ಲೇ ಕೂತ್ಕೊಂಡು. ಬಾಲ್ಯದಿಂದಲೇ ಸ್ಟಾರ್ಟ್ ಮಾಡಿದೀರಾ? ಅಲ್ಲೇ ಕೂತ್ಕೊಂಡು ಓದ್ತಾ ಇದ್ದದ್ದು ಎಲ್ಲ. ನಾನು ಅಲ್ಲಿ ಫುಲ್ ಅಡಿಕ್ಟ್ ದೈವಸ್ಥಾನ ಕಂಪ್ಲೀಟ್. ಹಾಗಾಗಿ ಅಲ್ಲಿ ಇದನ್ನೆಲ್ಲ ನೋಡ್ತಾ ಫಾಲೋ ಮಾಡಿದಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗ ಒಮ್ಮೆ ನಮ್ಮ ಊರಲ್ಲಿ ಒಂದು ಯಕ್ಷಗಾನ ಅಂತ ನಂಗೆ ಗೊತ್ತಿಲ್ಲ, ಫಸ್ಟ್ ನೋಡುದಿದ್ದು ಅದು, ನಾನು ಫಸ್ಟ್ ಟೈಮ್ ನೋಡುದು. ಹೋಗಿ ನೋಡ್ಬೇಕಾದ್ರೆ ಸೇಮ್ ನಂಗೆ ಅದು ಇದು ಕಾಮನ್ ಕಾಣ್ತಾ ಇತ್ತು. ದೈವಸ್ಥಾನದ್ದು ಜಾತ್ರೆ ಕೋಲ ಪ್ಲಸ್ ಯಕ್ಷಗಾನ, ನಂಗೆ ಅದ್ರಲ್ಲಿ ಏನೋ ಸಿಮಿಲಾರಿಟಿ, ಸೇಮ್ ಅಂತ. ಅಷ್ಟೊತ್ತಿಗೆ ಲೇಟ್ ನೈಟ್ ಒಂದು 2:30-3 ಗಂಟೆ ರಾತ್ರಿಗೆ ಆಡಿಯನ್ಸ್ ಸೈಡ್ ಇಂದ ಏನೋ ಫುಲ್ ಗರ್ಜನೆಯಲ್ಲಿ ಪ್ರವೇಶ. ಆ ಪ್ರವೇಶ ನೋಡಿದ್ಮೇಲೆ ಅಲ್ಲಿಂದ ಮಹಿಷಾಸುರ ಮೇನ್ ಆಗಿ, ಅದ್ರಿಂದ ನಾನು ಸ್ಟಾರ್ಟ್ ಯಕ್ಷಗಾನ. ಹಾಗೆ ಅಲ್ಲಿ ನಾನು ಅದೇ 1ನೇ ಕ್ಲಾಸ್ ಇಲ್ಲ ಅಲ್ಲಿಂದ ಕಲೀಲಿಕ್ಕೆ. ಬಟ್ ನಂಗೆ ಅವಕಾಶ ಇಲ್ಲ ಖಂಡಿತ. ಇದು ಕಲಿಬಹುದು, ನಾನ್ ಮಾಡ್ಬೋದು, ನನ್ಗೆ ಅದು ಒಂದು ಡ್ರೀಮ್ ಅಲ್ಲೂ ಎನ್ಸ್ಕೊಳ್ಲಿಕ್ಕೆ ಆಗುದಿಲ್ಲ. ಕನಸು ಕಾಣ್ಬೋದು ಅಷ್ಟೇ. ನಾನು ಅಲ್ಲಿದ್ದೇನೆ, ಅವ್ರ ಜೊತೆ ಕುಣಿತಾ ಇದ್ದೇನೆ, ವೇಷ ಹಾಕಿದ್ದೇನೆ. ಬಟ್ ಬುರ್ಕದಿಂದ ನಾನು ಅಲ್ಲಿಗೆ ಪ್ರವೇಶ ಮಾಡ್ಬೇಕಂದ್ರೆ ಅದು ಈಸಿ ಅಲ್ಲ. ಹಾಗಾಗಿ ಮನೆಯಲ್ಲಿ ಯಾರು ಎಗೇನ್ಸ್ಟ್ ಇರ್ಲಿಲ್ಲ. ನಂಗೆ ಡ್ಯಾನ್ಸ್ ಮಾಡು ಭರತನಾಟ್ಯ ಕಲೀಲಿಕ್ಕೆ ಆಸೆ ಇತ್ತು. ಆದ್ರೆ 1 ವರ್ಷ ಏನೋ ಹೋದೆ ಅಷ್ಟೇ, ಮತ್ತೆ ಹೋಗಿ. ಮನೆಯವರು ಸಪೋರ್ಟ್ ಇತ್ತು. ಆದ್ರೆ ಮನೆಯವರು ಸಹ ಹೆದರ್ತಾರಲ್ವಾ, ಅವಳನ್ನು ಹೇಗೆ ಕಲಿಸುದು ಸಮುದಾಯಕ್ಕೆ ನಮ್ಮ. ಹಾಗಾಗಿ ನಮ್ಗೆ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗಿಲ್ಲ ಸಮಸ್. ಬಟ್ ನೋಡ್ತಾ ಇದ್ದೆ ಶಾಲೆಯಲ್ಲಿ ಎಲ್ಲ. ನಮ್ಮ ಜಯರಾಮ್ ಸರ್ ಅವರು ಯಕ್ಷಗಾನ ಎಲ್ಲ ಮಾಡಿಸ್ತಾ ಇದ್ದದವರೇ ಶಾಲೆಯಲ್ಲಿ. ಅವ್ರನ್ನ ನೋಡಾಗ ಅಯ್ಯೋ ನಾನು ಯಾವಾಗ ಹಾಕ್ಬೋದು, ಅದೇ ಸ್ಕೂಲ್ ಡೇದಲ್ಲಿ ಸಣ್ಣ ಪಾರ್ಟ್ ಎಲ್ಲ ಮಾಡ್ತಿದ್ದೆ. ಬಟ್ ಈ ತರ ನಾನು ಗೆಜ್ಜೆ ಕಟ್ಟಿ ರಂಗಸ್ಥಳ ಹತ್ತೇನಂತ ಕನಸಲ್ಲಿ ಅನ್ಸಿರ್ಲಿಲ್ಲ. ಬಟ್ ರಮೇಶ್ ಭಟ್ ಸರ್ ನನ್ನ ಕದ್ರಿ ಕ್ಲಾಸ್ ಕದಳಿ ಕಲಾ ಕೇಂದ್ರ ನನಸು ಮಾಡಿದೆ. ಹಾಗಾಗಿ ನನ್ನದೇ ಸಣ್ಣ ವಯಸ್ಸಲ್ಲಿ ಕಲೀಲಿಕ್ಕೆ ಸಿಕ್ಕಿಲ್ಲ, ಇವಾಗ ಕಲಿತಾ ಇದ್ದೀರಾ. ಜೀವನದಲ್ಲಿ ಎಲ್ಲರಿಗೂ ಹೀರೋ ಆಗ್ಬೇಕಂತ ಆಸೆ ಇರುತ್ತೆ, ನಿಮ್ಗೆ ಎಂತ ಆಸೆ ಇದೆ? ನಂಗೆ ಆಸೆ ಎಲ್ಲ ಈಡೇರಿತ್ತು ಹೇಳ್ಬೋದು. ಕನಸಿದ್ದದು ಯಕ್ಷಗಾನ ಒಂದೇ. ಅಂದ್ರೆ ಇದೆಲ್ಲ ನನಸಾಗುವಂತ ಕನಸೆ ಅಲ್ಲ. ನಮ್ಮ ಸಮಾಜ ಇವಾಗಿನ ಪರಿಸ್ಥಿತಿ ನೋಡುವಾಗ ಇದೆಲ್ಲ ನಾವು ಹುಡುಗಿಯರು, ನನ್ನ ಸಮುದಾಯದ ಹುಡುಗಿಯರು ಈಡೇರುವಂತಹ ಅದೇ ಅಲ್ಲ. ಬಟ್ ಅಲ್ಲಿ ನಂದು ನನ್ಸಾಯ್ತು. ಆದ್ರೆ ಮಹಿಷಾಸುರ ಪಾತ್ರ ಮಾತ್ರ ಯಾವ ಹಾಕ್ತೀನಿ ನಂಗೆ ಗೊತ್ತಿಲ್ಲ. ಬಟ್ ಪರವಾಗಿಲ್ಲ, ಏನೋ ಒಂದು ಗೆಜ್ಜೆ ಕಟ್ಟಿ ನಾನು ಬೇಕಾದ ರಂಗಸ್ಥಳಕ್ಕೆ ಪ್ರವೇಶ ಕೊಟ್ಟು ಮಹಿಷಾಸುರನೊಟ್ಟಿಗೆನೆ ಭಾಗವಹಿಸಿದ್ದೇನೆ. ಹಾಗಾಗಿ ಕಲಿತಾ ಇದ್ದೇನೆ. ಕಲಿತು ಒಂದಿನ ಮಹಿಷಾಸುರನ ಹಾಕಿ ಇನ್ನೊಮ್ಮೆ ಇಲ್ಲಿಗೆ ಬಂದು ನಿಮ್ಮ ಎದುರೇ ಹೇಳ್ತೀನಿ.
ಮನೆಯವ್ರ ಬಗ್ಗೆ ಏನು ಹೇಳ್ತೀರಾ? ಮನೆಯವ್ರು ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ? ಮನೆಯವರು ಎಲ್ಲ ವಿಷಯದಲ್ಲಿ ಸಪೋರ್ಟ್, ಆದ್ರೆ ಅವರಿಗೆ ನಂಗೆ ಸಪೋರ್ಟ್ ಮಾಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಹಾಗೆ. ಬಟ್ ಎಲ್ಲ ವಿಷಯದಲ್ಲಿ ಸಪೋರ್ಟ್ ಇದ್ದಾರೆ. ಆದ್ರೆ ನಂಗೆ ಈಗ ಸೊಸೈಟಿಯಲ್ಲಿ ಎಲ್ಲ ಸಪೋರ್ಟ್ ನಿಂತಿದ್ದಾರೆ ಎಲ್ಲರೂ. ದೇಶ ವಿದೇಶದಿಂದಲೂ ಸಪೋರ್ಟ್ ಬರ್ತಾ ಉಂಟು. ಹಾಗಾಗಿ ಹೆಚ್ಚಾಗಿ ರಾತ್ರಿ ವೇಳೆ ಯಕ್ಷಗಾನ ಇರುವುದು, ಅದರಲ್ಲೂ ಒಂದು ಹೆಣ್ಣು ಮಗಳಾಗಿ, ಅದರಲ್ಲೂ ಮುಸ್ಲಿಂ ಸಮುದಾಯದ ಹೆಣ್ಣು ಮಗಳಾಗಿ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ? ರಾತ್ರಿ ಅಂದ್ರೆ ನಾನು ಎಲ್ಲ ಈಗ ಏನಿದ್ರು ನಾವು ಲೇಡೀಸ್ ಜೆಂಟ್ಸ್ ಮಿಕ್ಸ್ ನಮ್ಮ ಯಕ್ಷಗಾನ ಟೀಮಲ್ಲಿ ಎಲ್ಲ ಒಟ್ಟಿಗಿರ್ತೇವೆ. ನಾ ಎಲ್ಲಿ ದೂರ ಹೋಗ್ಲಿಕ್ಕಿದ್ರೆ ನನ್ನ ಹಸ್ಬೆಂಡ್ಸ್ ಜೊತೆಯಲ್ಲಿ ಬರ್ತಾರೆ, ಎಲ್ಲಿಗೂ ಬರ್ತಾರೆ ಅವರು. ಎಲ್ಲಿ ಎಷ್ಟು ದೂರ ಇದ್ರು ಅವ್ರ ಜೊತೆಯಲ್ಲಿ ಬರ್ತಾರೆ, ಹಾಗೆ ಅದು ಮ್ಯಾನೇಜ್ ಆಗ್ತದೆ. ಯಕ್ಷಗಾನ, ಭರತನಾಟ್ಯದಂತಹ ಅನೇಕ ಕಲೆಗಳನ್ನು ಮುಸ್ಲಿಂ ಹೆಣ್ಣು ಮಕ್ಕಳು ಇಷ್ಟಪಡ್ತಾರೆ. ಆದರೆ ನಿಮ್ಮ ಸಮುದಾಯದ ಒತ್ತಡದಿಂದ ಅವರು ಬರಲು ಸಾಧ್ಯವಾಗುತ್ತಿಲ್ಲ. ಅಂಥವರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ಹೆದರುದು ಯಾಕೆ? ಈಗ ಎಷ್ಟೋ ಫಿಲ್ಮ್ ಆಕ್ಟ್ರೆಸ್ ಇದ್ದಾರೆ, ಏನೇನೋ ರೋಲ್ ಮಾಡ್ತಾರೆ, ಅಂತವರಿಗೆ ಸಪೋರ್ಟ್ ಮಾಡ್ತಾರೆ. ಅಯ್ಯೋ, ಅಂತವರಿಗೆ ಜಾಸ್ತಿ ಫ್ಯಾನ್ಸ್ ಇದ್ದಾರೆ. ಅಂಥದ್ರಲ್ಲಿ ನಾವು ಒಂದು ಒಳ್ಳೆ ದೇವರನ್ನು ಆರಾಧಿಸುವ ಕಲೆಯನ್ನು ಮಾಡುವಾಗ ಯಾಕೆ ಸಪೋರ್ಟ್ ಕೊಡ್ತಿಲ್ಲ ನಂಗೆ ಅರ್ಥ ಆಗ್ತಾ ಇಲ್ಲ. ಅದು ಮುಸ್ಲಿಂ ಅವರು ಹೆದರ್ತಾರೆ ಅಲ್ವಾ? ಮುಸ್ಲಿಂ ಸಮುದಾಯಕ್ಕೆ ಮುಸ್ಲಿಮ್ಸ್ ಆರ್ಟಿಸ್ಟ್ ತುಂಬಾ ಇದ್ದಾರಲ್ವಾ? ತುಂಬಾ ಇದ್ದಾರೆ. ಹೆಣ್ಣು ಮಕ್ಕಳು ಹೆದರ್ಸ್ತಾರಲ್ಲ, ಹೆಣ್ಮಕ್ಳು ಫಿಲ್ಮ್ ಅಲ್ಲಿ ತುಂಬಾ ಇದ್ದಾರೆ, ಬಹಳಷ್ಟು ಜನ. ಅವರಿಗೆ ಸಪೋರ್ಟ್ ಕೊಡುವಾಗ ನಾವು ಒಂದು ಡೀಸೆಂಟ್ ಯಕ್ಷಗಾನ ಅಂದ್ರೆ ಒಂದು ದೇವರನ್ನ ಆರಾಧಿಸುವ ಕಲೆ, ಅದಕ್ಕೆ ಯಾಕೆ ಸಪೋರ್ಟ್ ಕೊಡ್ತಾ ಇಲ್ಲ ಗೊತ್ತಿಲ್ಲ. ಅದು ಸಹ ಅದರ ಕಾಸ್ಟ್ಯೂಮ್ ಇಂದ ಹಿಡಿದು ಅದರ ವರ್ಡಿಂಗ್ಸ್, ಅದು ಒಮ್ಮೆ ವೇಷ ಹಾಕಿದ್ರೆ ಅದ್ರಲ್ಲಿ ಹುಡುಗ ಯಾರು ಹುಡುಗಿ ಯಾರು ಗೊತ್ತಾಗಲ್ಲ. ಅಂತ ಕಲೆಯನ್ನು ಸಪೋರ್ಟ್ ಮಾಡದೆ ಬಾಕಿದೆಲ್ಲ ಸಪೋರ್ಟ್ ಮಾಡುವಾಗ ಹುಡುಗಿಯರು ಇಂಥ ವೇಷ ಹಾಕ್ಲಿಕ್ಕೆ ಹೆದರ್ಬೇಕಂತಲೇ ಇಲ್ಲ. ನನ್ನ ಪ್ರಕಾರ ಹೆದರ್ಬಾರ್ದು. ಜಬ್ಬರ್ ಸುಮೋ ಎನ್ನುವ ಯಕ್ಷಗಾನದ ದೈತ್ಯ ಪ್ರತಿಭೆ ನಿಮ್ಮದೇ ಸಮುದಾಯದವರು, ಅವರ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನಂಗೆ ಅಂದ್ರೆ ನಾನ್ ಮಾತಾಡಿಲ್ಲ, ಡೈರೆಕ್ಟ್ ಅವ್ರ ಹತ್ರ ಮಾತಾಡಿಲ್ಲ, ಆದ್ರೆ ನಾನ್ ಕೇಳ್ತಾ ಇದ್ದೆ ಇಂಥವ್ರು ಮಾಡ್ತಾ ಇದ್ದಾರೆ, ಅವರಿಗೂ ಸಹ ಏನೋ ವಾರ್ನಿಂಗ್ ಎಲ್ಲ ಮುಂಚೆ ಬರ್ತಿತ್ತಂತೆ. ಆದ್ರೆ ಲೇಡೀಸ್ ಅಲ್ಲಿ ಯಾರಿಲ್ಲ, ನಾನು ನೋಡಿದ ಪ್ರಕಾರ ಯಾರು ಇರ್ಲಿಲ್ಲ. ಹಾಗಾಗಿ ನಂಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ತಕೊಳ್ಳ ಹೇಳಿದ್ರು, ಯಾರಿಲ್ಲ ನಮ್ಮದ್ರಲ್ಲಿ. ಬಟ್ ಅವರದ್ದು ನಂಗೆ ಕಾಂಟ್ಯಾಕ್ಟ್ ಆಗಿಲ್ಲ ಇವತ್ತು ತನಕ. ಬಟ್ ನಮ್ ಪ್ರೌಡ್ ಫೀಲ್ ಆಗ್ತಾ ಉಂಟು. ಅವರು ಸಹ ಆರ್ಟ್ ಅನ್ನು ಪೂಜೆ ಮಾಡ್ತಾ ಇರೋದು, ಅವರು ಜಾತಿ ನೋಡಿಲ್ಲ, ಆರ್ಟ್ ನೋಡಿದ್ರು. ಅವರಿಗೆ ದೇವರ ಆ ಕಲೆ, ಆ ಟ್ಯಾಲೆಂಟ್ ಕೊಟ್ಟಿದ್ದಾರೆ, ಹಾಗೆ ನನ್ಗೆ ಸಹ ಅದೇ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇನ್ನೂ ಬಹಳ ಜನ ಇದ್ದಾರೆ, ಅವಕಾಶ ಸಿಗ್ತಾ ಇಲ್ಲ ಅಷ್ಟೇ, ಹೆದರ್ತಾ ಇದ್ದಾರೆ. ಯಾಕೆ ಗೊತ್ತಿಲ್ಲ ನಂಗೆ. ಫಿಲ್ಮಿಗೆ ಹೋಗುವ ಅವಕಾಶ ಇರುವಾಗ ಯಕ್ಷಗಾನಕ್ಕೆ ಯಾಕೆ ಹೆದರ್ತಾ ಇದ್ದಾರೆ ನಂಗೆ ಗೊತ್ತಿಲ್ಲ. ಗಂಡು ಕಲೆಯಾಗಿ ಗುರುತಿಸಿಕೊಂಡಿರುವ ಯಕ್ಷಗಾನದಲ್ಲಿ ನೀವು ಮಹಿಳೆಯಾಗಿ ತಂಡದಲ್ಲಿ ಯಾರಾದರೂ ನೆಗ್ಲೆಕ್ಟ್ ಆಗಿ ಮಾತಾಡಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಇವತ್ತನಕ ಯಾರು ಆತರ ಹೇಳಿಲ್ಲ. ಎಲ್ಲರೂ ನನ್ಗೆ ಒಂದು ಈ ಡ್ರೆಸ್ಸಿಂಗ್ ಮಾಡ್ಲಿಕ್ಕೆಲ್ಲ ಬರ್ತಾರೆ, ಮತ್ತೆ ಅವರು ಸಹ ತುಂಬಾ ಒಂದು ಏನ್ ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ ನನ್ಗೆ ಅದು ಫೀಲ್ ಆಯ್ತು. ಚೌಕಿಯಲ್ಲಿ ನಿಂತು ಆ ಚೌಕಿ ಪೂಜೆಗೆ ಯಾರಾದ್ರೂ ಒಬ್ರು ನಿಂತರು ಸಾಕು, 100% ಯಕ್ಷಗಾನ ಯಾರು ಈಗ ಎಗೇನ್ಸ್ಟ್ ಇದ್ದಾರೆ ಅವರು ಸಹ ಅದನ್ನು ಫೇವ್ರೇಟ್ ಆಗಿ ಮಾಡ್ಕೊಳ್ತಾರೆ. ಎಲ್ಲರೂ ಸಪೋರ್ಟ್ ಇದ್ದಾರೆ, ಎಗೇನ್ಸ್ಟ್ ಇಲ್ಲ, ಯಾರು ಹೇಳಲಿಲ್ಲ ಇವತ್ತು ತನಕ. ನನ್ಗೆ ಯಕ್ಷಗಾನ ಒಟ್ಟಿಗಿದ್ದ ಕಲಾವಿದರಾಗ್ಲಿ ಯಾರು ನನಗೆ ಏನು ಹೇಳಿಲ್ಲ. ಅವರೆದುರೆಲ್ಲ ನಾನು ಸಣ್ಣ ಕಲಾವಿದೆ, ಇನ್ನು ಕಲಿತಾ ಇರೋದು. ಅವರೆಲ್ಲ ಫುಲ್ ಕಲ್ತಾಗಿರೋರ ಜೊತೆ ನಾನು ದೊಡ್ಡ ದೊಡ್ಡ ಕಲಾವಿದರ ಜೊತೆ ಭಾಗವಹಿಸಿದ್ದೇನೆ. ಹಾಗಾಗಿ ಅದು ನಂದು ಪ್ರೌಡ್ ಮೂಮೆಂಟ್. ಮುಂದೆ ಎಲ್ಲಿ ಎಲ್ಲ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಈಗ ಮಾಡುದು ಎಲ್ಲ ಕಡೆ ಆಲ್ಮೋಸ್ಟ್ ನನ್ನ ಸರ್ ನಂಗೆ ಅವಕಾಶ ಕೊಟ್ಟಿದ್ದಾರೆ. ಪ್ರತಿಯೊಂದು ಕಡೆ ದೊಡ್ಡ ನಾ ಹೇಳ್ದಾಗೆ ಒಳ್ಳೊಳ್ಳೆ ಕಲಾವಿದರ ಜೊತೆ ನಾನು ಮಹಿಷಾಸುರ ಪಾತ್ರ ಮಾಡುವವ್ರ ಜೊತೆನೂ ನಾನು ಪಾತ್ರ ಮಾಡಿದ್ದೇನೆ. ಹಾಗಾಗಿ ಎಲ್ಲರ ಜೊತೆ ಆಗಿದೆ. ನಂಗೆ ಅದ ಆಸೆ ಇಲ್ಲ, ನಂಗೆ ಒಮ್ಮೆ ಆಸೆ ಇತ್ತು ರಂಗಸ್ಥಳ ಹೋಗ್ಬೇಕು. ನಾನು ಈಗ ಯಕ್ಷಗಾನ ಕಲಾವಿದೆಯಾಗಿ ಗುರುತಿಸ್ತಾ ಇದ್ದೇನಲ್ವಾ, ಅದೇ ದೊಡ್ಡ ಅವಾರ್ಡ್. ನಂಗೆ ಇನ್ನು ನಂಗೆ ಏನು ಆಸೆ ಇಲ್ಲ. ಮಹಿಷಾಸುರ ಹಾಕ್ತೇನೆ, ಕಲಿತಾ ಇದ್ದೇನೆ, ಹಾಕ್ತೇನೆ ಅಷ್ಟೇ. ಹಾಕ್ತೀರಾ? ಅಷ್ಟು ಆಸೆ. ಯಕ್ಷಗಾನದಲ್ಲಿ ನಿಮ್ಮ ನೆಚ್ಚಿನ ವೇಷಧಾರಿ ಯಾರು, ಹಾಗೆ ಭಾಗವತರು ಯಾರು? ನಂದು ಎಲ್ಲರ ಇಷ್ಟ, ಎಲ್ಲ ಯಕ್ಷಗಾನ ಎಲ್ಲ ಪಾತ್ರದವರು ನಂಗೆ ಇಷ್ಟ. ಅದ್ರಲ್ಲೂ ನಂಗೆ ಅಶ್ವಿನಿ ಅಂತ, ಅವರು ನಮ್ಮದು ಬಡಗು ತಿಟ್ಟಿನವರು, ಅವರು ತುಂಬಾ ಪ್ರೋತ್ಸಾಹಿಸಿದ್ದಾರೆ ನನಗೆ. ಸಪೋರ್ಟ್ ಹೀಗೆ ಮಾಡಬೇಕು. ನಾನು ಅವ್ರ ಜೊತೆ 2-3
ಇದರಲ್ಲಿ ಹೋಗಿದ್ದೇನೆ. ಮೊನ್ನೆ ಇದರಲ್ಲಿ ಸಹ ಬಂದಿದ್ರು, ಕದ್ರಿಗೆ ಬಂದಿದ್ರು, ಉಡುಪಿಯಲ್ಲಿ ಸಹ ನಾವು ಜೊತೆಯಲ್ಲಿ ಭಾಗವಹಿಸಿದ್ದೇವೆ. ಹಾಗೆ ಸಚಿನ್ ಉದ್ಯಾವರ್ ಅಂತ ಮಹಿಷಾಸುರ ಪಾಠ ಮಾಡ್ತಾರೆ, ಅವರು ನನ್ಗೆ ಬಹಳ ಇಷ್ಟ. ಆಕ್ಚುಲಿ ಮಹಿಷಾಸುರ ಪಾಠ ಮಾಡೋ ಎಲ್ಲರೂ ಇಷ್ಟ. ಹಾಗೆ ಅವರು ಎಲ್ಲಿದ್ರು ನಾನು ಅವ್ರ ಹಿಂದೆ ಇರ್ತೇನೆ. ಮಹಿಷಾಸುರ ಎಲ್ಲಿ ರೋಲ್ ಇರ್ತದೆ, ನಾನು ಎದ್ದು ನನ್ಗೆ ಆಗ ಮೈಂಡ್ ಅಲ್ಲಿ ಒಂದೇ ಮಹಿಷಾಸುರ, ನಾನು ಅದ ಹಿಂದೆನೆ ಇರ್ತೇನೆ. ಆ ಪ್ರವೇಶದಿಂದ ಹಿಂದೆ ಇದ್ದವಳು ರಂಗಸ್ಥಳ ತನಕ ಹಿಂದೆನೆ ಇರ್ತೇನೆ. ಸಚಿನ್ ಉದ್ಯಾವರನೇ ನಾನು ಹತ್ತಿರದಿಂದ ನೋಡಿರೋದು. ಸಚಿನ್ ಸರ್ ಅವ್ರ ಜೊತೆಗೂ ಹೋಗಿದ್ದೆ, ಅವ್ರ ಜೊತೆ ಕೂತು ಹೀಗೆ ಸಂದರ್ಶನಕ್ಕೆ ಹೋಗಿ, ಅದು ನನ್ ದೊಡ್ಡ ಪ್ರೌಡ್ ಮೂಮೆಂಟ್. ಮತ್ತೆ ಶ್ರೀವತ್ಸ ಅವರು ನನ್ನ ಗುರುಗಳು. ಕದ್ರಿ ಶ್ರೀವತ್ಸ ಅವರು ಎಲ್ಲಾ ತರದ್ದು ವೇಷ ಹಾಕ್ತಾರೆ. ಶ್ರೀವತ್ಸ ಅವರದ್ದು ಒಂದು ನೃತ್ಯ ನೋಡ್ಲಿಕ್ಕಂತಲೇ ಕದ್ರಿಯಲ್ಲಿ ಜನ ಸೇರ್ತಾರೆ. ಆ ತರದ್ದು ನೃತ್ಯ ಅವರದ್ದು. ಶ್ರೀವತ್ಸ ಭಟ್ ಅಂತ ಕದ್ರಿ, ಅವರು ಸಹ ನಂದು ಫೇವ್ರೆಟ್. ಎಲ್ಲ ತುಳುನಾಡಿನವರಿಗೆ ಫಸ್ಟ್ ಇಷ್ಟ ಒಬ್ಬರೇ, ನಮ್ಮ ಪಟ್ಲ ಸತೀಶ್ ಸರ್. ಅವರ ಥ್ರೂ ಸಹ ನಂಗೆ ಸನ್ಮಾನ ಆಗಿದೆ, ಫಸ್ಟ್ ಸನ್ಮಾನ ಆಗಿರೋದು ಅದೇ. ಅವರು ಎಲ್ಲರ ಅಚ್ಚುಮೆಚ್ಚಿನ ಭಾಗವತರು. ಬಾಕಿ ನಾನು ಎಲ್ಲ ಭಾಗವತರು ಇರುವ ಇದರಲ್ಲಿ ಜೊತೆ ಕೆಲಸ ಮಾಡಿದ್ದೇನೆ, ಹಾಗೆ ನಂಗೆ ಎಲ್ಲರೂ ಅಚ್ಚುಮೆಚ್ಚು. ಎಲ್ಲರೂ ಯಕ್ಷಗಾನದ್ದು ನಂಗೆ ಇವರು ಹೇಳಲಿಕ್ಕಿಲ್ಲ, ಎಲ್ಲರೂ ಇಷ್ಟ. ಸತೀಶ್ ಸರ್ ನಮ್ದು ಫಸ್ಟ್ ಟಾಪ್. ನಿಮ್ಮ ವಿದ್ಯಾಭ್ಯಾಸದ ದಿನಗಳ ಬಗ್ಗೆ ಹೇಳಿ. ನಾನು ಫಸ್ಟ್ ವಿಠಲ್ ಜೆಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ವಿಟ್ಲದಲ್ಲಿ, ಅಲ್ಲೇ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದೆ. ಅದರ ನಂತರ ಪುತ್ತೂರಲ್ಲಿ ಹೈಯರ್ ಎಜುಕೇಶನ್. ಅದರ ನಂತರ ನಾನು ಡೆಲ್ಲಿಗೆ ಹೋಗಿದ್ದೆ, ಅಲ್ಲಿ ಕೆಲವು ವರ್ಷ ಅಲ್ಲೇ ಇದ್ದೆ ಎಜುಕೇಶನ್. ಅದರ ನಂತರ ಕೆಲವು ಕಾಂಪ್ಲಿಕೇಶನ್ಸ್ ಆಯಿತು. ನೆಕ್ಸ್ಟ್ ನಾನು ಜಾಯಿನ್ ಆಗಿದ್ದಿದ್ದೆ ಆಟೋಮೊಬೈಲ್ ಫೀಲ್ಡಿಗೆ. ಈಗ ಟೊಯೋಟಾದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಪುತ್ತೂರು ಸುಳ್ಯ ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇರೋದು. ಹಾಗೆ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ಹಾಗಾದ್ರೆ? ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅದು ಸಹ ಖುಷಿ ಆಗ್ತದೆ. ಅಂದ್ರೆ ಯಕ್ಷಗಾನ ಮೊದಲೆಲ್ಲ ಹೇಗಿತ್ತಂದ್ರೆ ಏನು ಹೋದ್ರೆ ಎಂತ ಇಲ್ಲ ಅಲ್ವಾ, ಈಗ ಹೋಗುವಾಗ ಆಟದಲ್ಲ ತುಳಲ್ಲಿ ಎಲ್ಲರೂ ಆಟದಲ್ಲಿ ಬರ್ತಲ್ಲ, ಊರಲ್ಲಿ ಸಹ ಅಷ್ಟೇ ಆಟದಲ್ಲ, ನಂಗೆ ಹೆಸರೇ ಆಟದವಳು ಅಂತ ಎಲ್ಲಿ ಹೋದ್ರು ಹಾಗೆ. ಅದು ಕೇಳಲಿಕ್ಕೆ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ, ನಂಗೆ ಗೊತ್ತು, ಅದೇ ಖುಷಿ. ಈಗ ನನ್ನ ಹೆಸರು ಗೊತ್ತಿಲ್ಲದಿದ್ರು ಆಟದಲ್ಲ, ಆ ಸಾಯ್ದ ನಮಗೆಲ್ಲ ಆಟದಲ್ಲ ಅಂತಲೇ ಹೇಳುದು. ಯಕ್ಷಗಾನ ಅರ್ಥಗಾರಿಕೆಯಲ್ಲಿ ಜಬ್ಬರ್ ಸೋಮೋ ಎಂಬ ನಿಮ್ಮದೇ ಸಮುದಾಯದ ಒಬ್ಬರು ಇರುವಾಗ ಒಬ್ಬ ಮಹಿಳೆಯಾಗಿ ನಿಮಗೆ ಯಾಕೆ ಇಷ್ಟು ಅಡಚಣೆ ಬಂತು? ಅದೇನ್ ಗೊತ್ತಾ, ಮೊದ್ಲಿಂದಲೇ ಬಂದಂತಹ ಪ್ರೋಸೆಸ್ ಹೇಳ್ತೇವಲ್ಲ, ಆ ತರ ಮೊದ್ಲಿಂದಲೇ ನಾವು ಲೇಡೀಸ್ ಅಂದ್ರೆ ಬುರ್ಕದಲ್ಲೇ ಇರ್ಬೇಕು, ಮನೆಯೊಳಗೆ ಇರ್ಬೇಕು ಅಂತದಕ್ಕೆಲ್ಲ ಹೋಗ್ಬಾರ್ದು, ಅದೆಲ್ಲ ರೂಲ್ಸ್. ಆದ್ರೆ ಅದು ಹಳ್ಳಿಗಳಲ್ಲಿ ಮಾತ್ರ ಇದೆ. ಐ ಥಿಂಕ್ ಮೋಸ್ಟ್ ಆಗಿ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಕೇಳಿ ಬರ್ತದೆ, ಬೇರೆ ಕಡೆ ನಾನು ನೋಡಿಲ್ಲ. ಯಾಕಂದ್ರೆ ಇವಾಗ ಎಷ್ಟೋ ಜನ ಸಾನಿಯಾ ಮಿರ್ಜಾ, ಕತ್ರಿನಾ ಕೈಫ್, ಹೈಯೆಸ್ಟ್ ಎಲ್ಲ ಫಿಲ್ಮ್ ಅಲ್ಲಿ ನೀವು ನೋಡಿದ್ರೆ ಮುಸ್ಲಿಮ್ಸ್ ಇರ್ತಾರೆ. ಅದಲ್ಲದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು, ಎಷ್ಟೋ ಮುಸ್ಲಿಂ ಗರ್ಲ್ಸ್ ಸೋಷಿಯಲ್ ಮೀಡಿಯಾದಲ್ಲೂ ಇದ್ದಾರೆ. ಬಟ್ ನಂಗೆ ಗೊತ್ತಿಲ್ಲ ನಮ್ಗೆ ಈ ಊರಿನವರಿಗೆ ಯಾಕೆ, ಅದು ಸಹ ನಾನೇನು ಬೇರೆ ಇದ್ರಲ್ಲೆಲ್ಲ ಹೋಗ್ತಾ ಇಲ್ಲ. ಯಕ್ಷಗಾನ ಎಷ್ಟು ಪವಿತ್ರವಾದದಂತ ನೋಡ್ಬೋದು, ಎಷ್ಟು ಭಕ್ತಿಯಿಂದ ಅದನ್ನು ನೋಡ್ತಾರೆ ಜನಗಳು, ಎಷ್ಟು ದೇವಸ್ಥಾನದಲ್ಲೇ ನಡೆಯುವುದು ಯಕ್ಷಗಾನ ಅಂದ್ರೆ, ದೇವಸ್ಥಾನದಲ್ಲೇ. ಅದು ಶೋಕಿಗೋಸ್ಕರ ಅದಕ್ಕೆಲ್ಲ ಮಾಡುವಂತದ್ದಲ್ಲ. ಅದು ಯಾಕೆ ಎಗೇನ್ಸ್ಟ್ ಬರ್ತಾರೆ ಗೊತ್ತಿಲ್ಲ. ನಂಗೆ ಅದಿಷ್ಟ. ನಂಗೆ ಗೊತ್ತಿರ್ಲಿಲ್ಲ, ಹುಡುಗಿಯರಲ್ಲಿ ನಾನೇ ಫಸ್ಟ್ ಯಕ್ಷಗಾನ ಮಾಡ್ತೀನಿ, ನಂಗೆ ಗೊತ್ತೇ ಇರ್ಲಿಲ್ಲ. ನಂಗೆ ಇದೆಲ್ಲ ಪ್ರಚಾರ ಸಹ ಬೇಡ ಇತ್ತು. ಏನೋ ಒಂದಿನ ಯಾರೋ ಅದನ್ನು ಪ್ರಚಾರ ಮಾಡಿದ್ರು, ನಾನೆಲ್ಲ ಗೊತ್ತಿಲ್ಲದೇ ಮಾಡ್ತಾ ಇದ್ದದ್ದು. ಅಂದ್ರೆ ನಂಗೆ ಅದು ಪ್ರಚಾರ ಬೇಡ, ಹೋಗಿ ಕುಣಿಬೇಕಷ್ಟೇ, ನಂಗೆ ಅಷ್ಟೇ ಬೇಕು, ನಂಗೆ ಕಲಿಬೇಕು, ಕುಣಿಬೇಕು. ಬಟ್ ಹೇಗೋ ಪ್ರಚಾರ ಆಯ್ತು. ಮೇ ಬಿ ನಾನು ಒಬ್ಳೇ ಇರುದಂತ ಅದು ಪ್ರಚಾರ ಆಗಿರ್ಬೋದು. ಬಟ್ ಅದು ಮೊದ್ಲಿಂದಲೇ ಬಂದ ಸಂಪ್ರದಾಯ. ಅವರವರ ಧರ್ಮದಲ್ಲಿ ಒಂದು ಕಟ್ಟುನಿಟ್ಟಿರುತ್ತಲ್ವಾ ಹೀಗೆ. ಬಟ್ ಅದು ಎಲ್ಲ ಕಡೆ ಒಂದೇ ತರ ಇರ್ಬೇಕು. ಖಾಲಿ ಈ ಒಂದು ಹಳ್ಳಿಯವರಿಗೆ ಒಂದು ರೂಲ್ಸ್, ಸಿಟಿಯವರಿಗೆ ಒಂದು ರೂಲ್ಸ್, ರಿಚ್ ಪರ್ಸನ್ಸಿಗೆ ಒಂದು ರೂಲ್ಸ್, ಬಡವರಿಗೆ ಒಂದು ರೂಲ್ಸ್, ನಂಗೆ ಯಾಕಂತ ಅರ್ಥ ಆಗ್ತಾ ಇಲ್ಲ. ಬಟ್ ಇದು ಮುಂಚೆಯಿಂದ ಬಂದ ಸಂಪ್ರದಾಯ, ಅದು ಚೇಂಜ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಎಲ್ಲ ಯಾರು ಎಗೇನ್ಸ್ಟ್ ಇದ್ದಾರೆ ಅವರಿಗೆ ಒಂದು ಮೆಸೇಜ್, ಎಲ್ಲರಿಗೆ ಸೇಮ್ ರೂಲ್ಸ್ ಇದೆ. ದೊಡ್ಡ ರಿಚ್ ಫಿಲ್ಮ್ ಸ್ಟಾರ್ಸ್ನವರಿಗೆ ಫ್ಯಾನ್ಸ್ ನಮ್ಮನ್ನು ಎಗೇನ್ಸ್ಟ್ ಮಾಡೋದಂದ್ರೆ ಅರ್ಥ ಇಲ್ಲ. ಈಗ ನೀವು ತುಂಬಾ ಪಾಪ್ಯುಲರ್ ಆಗಿದ್ದೀರಾ, ಆದರೆ ನಿಮ್ಮ ಸಮುದಾಯದ ಯುವಕ ಯುವತಿಯರು ನಿಮ್ಮನ್ನು ಹೇಗೆ ರಿಸೀವ್ ಮಾಡ್ತಿದ್ದಾರೆ?
ನಮ್ಮ ಕಮ್ಯುನಿಟಿ, ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಸಪೋರ್ಟ್ ಅಲ್ಲಿದ್ದಾರೆ. ಬಟ್ ಕೆಲವರು ಇದ್ದಾರೆ ಕೊಂಕು ಮಾತಾಡೋರು, ಕೆಲವರು ಇದ್ದಾರೆ. ಎಲ್ಲರೂ ನಾನು ಹೇಳುದಿಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ, ಕೆಲವರು ಎದುರು ಒಳ್ಳೆ ಮಾತಾಡ್ತಾರೆ, ಇನ್ನೇನೇನೇನು ಹೇಳ್ತಾರೆ, ಅದು ನಾನು ಕೇರ್ ಮಾಡುದಿಲ್ಲ. ನನಗೆ ಪಾಪ್ಯುಲಾರಿಟಿ ಇವಾಗ ಸಹ ಬೇಡ, ನನಗೆ ಯಕ್ಷಗಾನ ಕುಣಿಲಿಕ್ಕೆ ಅವಕಾಶ ಕೊಟ್ಟರೆ, ಕಲೀಲಿಕ್ಕೆ ಅವಕಾಶ ಕೊಟ್ಟರೆ ಸಾಕು. ಮತ್ತೆ ನಾನು ಯಾರು ಕಿವಿಗೆಲ್ಲ ಹಾಕೊಳ್ಳಲ್ಲ, ಯಾಕಂದ್ರೆ ನನಗೆ ಎಗೇನ್ಸ್ಟ್ ಹೇಳೋರು ಸ್ವಲ್ಪ ಯಕ್ಷಗಾನ ಏನಂತ ತಿಳ್ಕೊಂಡು ಮತ್ತೆ ಬನ್ನಿ ಅಷ್ಟೇ. ಈಗ ಅಷ್ಟು ಫೇಮಸ್, ಈಗ ನಾನು ಅದೆಲ್ಲ ಹೆಸರು ತೆಗಿಬಾರ್ದು, ಬಟ್ ಅಷ್ಟು ಫೇಮಸ್, ಈಗ ಒಂದು ಮೂವಿ ಹೈಲೈಟ್ ಆಗ್ತಾ ಇದೆ, ಅದು ಅಷ್ಟು ಫೇಮಸ್ ವರ್ಲ್ಡ್ ವೈಡ್ ಆಗ್ಬೇಕಂದ್ರೆ ಅದರಲ್ಲಿ ಸಹ ನಮ್ಮ ದೈವವನ್ನು ರೈಸ್ ಮಾಡಿದಕ್ಕೆ, ಹೈಲೈಟ್ ಮಾಡಿದಕ್ಕಲ್ವಾ, ಅದರದ್ದು ಪವರ್ ಎದುರು ಬೇರೆ ಯಾವುದು ಇಲ್ಲ ನನ್ನ ಪ್ರಕಾರ. ಹಾಗಾಗಿ ನಾನು ದೇವರನ್ನು ನಂಬ್ತೇನೆ, ಅವರ ಸಪೋರ್ಟ್ ಒಂದು ಇದ್ರೆ ಸಾಕು, ನನಗೆ ಬೇರೆ ಈ ಕೊಂಕು ಮಾತಾಡೋರ ಸಪೋರ್ಟ್ ಅಗತ್ಯ ಇಲ್ಲ. ಥ್ಯಾಂಕ್ ಯು ಆರ್ಷಿಯಾ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಯಕ್ಷಗಾನದ ಪಯಣದ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದೀರಾ. ಮ್ಯಾಂಗ್ಳೂರ್ ಮಿರರಿಂದ ಮತ್ತು ವೀಕ್ಷಕರಿಂದ ನಿಮಗೆ ಧನ್ಯವಾದಗಳು.